ಮೀನು ತಿನ್ನುವ ಆಸೆಯಿಂದ ಸ್ನೇಹಿತನ ಬಲವಂತದ ಮೇರೆಗೆ ಆತನ ಜೊತೆ ಕೆರೆಯಲ್ಲಿ ಮೀನು ಹಿಡಿಯಲು ಹೋದಾಗ ತೆಪ್ಪ ಮಗುಚಿ 17 ವರ್ಷ ಪ್ರಾಯದ ಮಂಜುನಾಥ ಶಿವಪ್ಪ ಛಲವಾದಿ ನೀರು ಪಾಲಾಗಿರುವ ಘಟನೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ತಾರನಾಳ ಕೆರೆಯಲ್ಲಿ ನಡೆದಿದೆ. ಸೋಮವಾರ ಬೆಳಿಗ್ಗೆ ಗ್ರಾಮದ ಯುವಕರು ಕೆರೆಗಿಳಿದು ಹುಡುಕಾಟ ನಡೆಸಿದಾಗ ಮೀನಿನ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದ ಶವ ಪತ್ತೆಯಾಗಿದ್ದು, ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ, ಪ್ರಾಬ್ಲಮ್ ಏನ್ರಿ ಈಗ ಒಳಗೆ ಹೋಗಕ್ಕ? ಅಲ್ಲ ನಿಮ್ದೇನು ಏನಿದೆ? Zeal Rainwear, designed for motion.